Hare Krishna, Krishna Krishna, Hare Hare, Hare Rama, Rama Rama, Hare Hare. Is Krishna Chaitanya? Yes, Hare Krishna, ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 10ನೇ ಅಧ್ಯಾಯ ಶ್ಲೋಕ 22. ಗೌರಾಜೋ ಮಹಿಷ ಕೃಷ್ಣ ಶೂಕರ ಗವಯ ರುರು ವಿಷಪ ಪಶವ ಚ ಇಮೆ ಅವಿ ಉಸ್ತರಶ್ಚ ಸತ್ತಮ. ಅನುವಾದ: ಪರಿಶುದ್ಧನಾದ ವಿದುರನೆ, ಈ ಕೆಳವರ್ಗದ ಪ್ರಾಣಿಗಳಲ್ಲಿ ಹಸು, ಆಡು, ಎಮ್ಮೆ, ಕೃಷ್ಣ ಮೃಗ, ಹಂದಿ, ಗವಯ, ಜಿಂಕೆ, ಕುರಿ ಮತ್ತು ಒಂಟೆಗಳು ಜೋಡಿ ಗೊರಸು ಉಳ್ಳವು. ಎಸ್, ಈಗ ನಾನು ಇದನ್ನು ಕನೆಕ್ಟ್ ಮಾಡ್ತೇನೆ, ಯಾಕೆಂದ್ರೆ ಮೊನ್ನೆ ಇದಕ್ಕೆ ಹಾಗೆ ನಿಮ್ಗೆ ಗೊತ್ತಾಗ್ತದೆ ಅಂತ ವಿಷಯ ಅಂತ. ಎಸ್, ಕೃಷ್ಣ ಚೈತನ್ಯ. ಎಸ್, ನೋಡಿ, 10 ರೀತಿಯ ಸೃಷ್ಟಿಗಳು, 10 ಟೈಪ್ಸ್ ಆಫ್ ಕ್ರಿಯೇಷನ್. ಇದರಲ್ಲಿ ನಾವೀಗ ಎಲ್ಲಿ ತನಕ ಮಾಡಿದ್ದೇವೆ? ಆಲ್ಮೋಸ್ಟ್ 7 ಕ್ಯಾಟಗರೀಸ್ ಮಾಡಿದ್ದೇವೆ. ಫಸ್ಟ್ ಇದು 6 ಅಂದ್ರೆ ಪ್ರೈಮರಿ ಕ್ರಿಯೇಷನ್. ಅದರಲ್ಲಿ ಬರುವಂತದ್ದು ಮಹತತ್ವ, ಅಹಂಕಾರ, ತನ್ಮಾತ್ರ, ಇಂದ್ರಿಯ ಅಂದ್ರೆ ಇಂದ್ರಿಯಗಳು, ಮತ್ತೆ ದೇವತೆಗಳು, ಮತ್ತೆ ಮನಸ್ಸು, ಮತ್ತೆ ತಮೋಗುಣ, ಅಂಧಕಾರ. ಇದನ್ನು ನಾವು ಮಾಡಿದ್ದೇವೆ 6. ಅದು ಫಸ್ಟ್. ಇದು 6 ಪ್ರೈಮರಿ ಕ್ರಿಯೇಷನ್, ಅದಕ್ಕೆ ಪ್ರಾಕೃತ ಸರ್ಗ ಅಂತ. ಮತ್ತೆ ನಾವು ಈಗ ಸೆಕೆಂಡ್ಗೆ ಬಂದಿದ್ದೇವೆ. ಸೆಕೆಂಡ್ ಕ್ರಿಯೇಷನ್ ಒಟ್ಟಿಗೆ 10ರಲ್ಲಿ ಇನ್ನು 4 ಉಂಟು. ಅದರಲ್ಲಿ ನಾವು ಒಂದು ಯಾವುದು, ಈ ಗಿಡಗಳು, ಇಮ್ಮೂವೇಬಲ್ ಜೀವಾಸ್, ಅದು ಆಗಿದೆ. ಈಗ ನಾವು ಬರುವಂತಹದ್ದು ನೆಕ್ಸ್ಟ್ ಕ್ಯಾಟಗರಿ ಪ್ರಾಣಿಗಳಲ್ಲಿ ಬರುವಂಥದ್ದು. ಮತ್ತೆ ಮನುಷ್ಯ ಬರ್ತದೆ, ಮತ್ತೆ ದೇವತೆಗಳು ಬರ್ತದೆ. ಇಲ್ಲಿ 4. ಇದು ಕ್ರಿಯೇಷನ್ ಬೈ ಬ್ರಹ್ಮ. ಫಸ್ಟ್ ಇದು ಕ್ರಿಯೇಷನ್ ಬೈ ಪ್ರೈಮರಿ ಕ್ರಿಯೇಷನ್ ಭಗವಂತ. ಇದು ಸೆಕೆಂಡರಿ ಕ್ರಿಯೇಷನ್. ಇದಕ್ಕೆ ಹೇಳುವಂಥದ್ದು ವಿಸರ್ಗ, ಸರ್ಗ, ವಿಸರ್ಗ, ವೈಕೃತ. ಇದಕ್ಕೆ ಅದು ಪ್ರಾಕೃತ. ಎಸ್, ಈಗ ನಾವು ಇಲ್ಲಿ 7 ಆದ್ಮೇಲೆ 8ನೇ ಲೆವೆಲ್ಗೆ ಬಂದಿದ್ದೇವೆ. ಈಗ ಇಲ್ಲಿ ಬರುವಂತಹದ್ದು ಫಸ್ಟ್ಗೆ ಎಂತ ಹೇಳ್ತಿದ್ದಾರೆ? ಜೋಡಿ ಗೊರಸುಳ್ಳವು. ಯಾವುದೆಲ್ಲ ಪ್ರಾಣಿಗಳಂದ್ರೆ ಹಸು, ಆಡು, ಎಮ್ಮೆ, ಕೃಷ್ಣ ಮೃಗ, ಹಂದಿ, ಗವಯ, ಜಿಂಕೆ, ಕುರಿ, ಒಂಟೆಗಳು. ಇದು ಜೋಡಿ ಗೊರಸುಳ್ಳವು. 2 ಹೂಡ್, ಇಂಗ್ಲಿಷ್ ಅಲ್ಲಿ ಹೇಳುವುದಾದ್ರೆ 2 ಹೂಡ್. ಎಸ್, ನೆಕ್ಸ್ಟ್ ಬರುವಂತದ್ದು ಶ್ಲೋಕ 23. ಎಸ್, ಕರ ಅಶ್ವ ಅಶ್ವತರ ಗೌರ ಶರಭ ಚಮರಿ ತಥಾ ತಥಾ ಏತೆ ಚ ಏಕಶಪ ಕ್ಷತ್ತ ಶೃಣು ಪಂಚಾನಕಾನ್ ಪಶೂನ್. ಅನುವಾದ: ಕುದುರೆ, ಏಸರಗತ್ತೆ, ಕತ್ತೆ, ಗೌರ, ಶರಭವೆಂಬ ಕಾಡುಕೋಣ ಮತ್ತು ಚಮರಿ ಮೃಗ ಇವೆಲ್ಲವೂ ಒಂಟಿ ಗೊರಸುಳ್ಳವು. ಪ್ರಿವಿಯಸ್ ಅಲ್ಲಿ ಜೋಡಿ ಗೊರಸು, ಈಗ ಒಂಟಿ ಗೊರಸುಳ್ಳವು. ಈಗ ನೀನು 5 ಉಗುರುಗಳಿರುವ ಪ್ರಾಣಿಗಳ ಬಗ್ಗೆ ನನ್ನಿಂದ ಕೇಳು. ನೆಕ್ಸ್ಟ್ ಬರುವಂತದ್ದು 5 ಉಗುರುಗಳು. ಶ್ಲೋಕ 24. ಸ್ವ ಶೃಗಾಲ ವೃಕ ವ್ಯಾಘ್ರ ಮಾರ್ಜಾರ ಶಶ ಶಲ್ಲಕೌ ಸಿಂಹ ಕಪಿ ಗಜಕೂರ್ಮ ಗೋದಾ ಚ ಮಕರ ಆದಯ. ಅನುವಾದ: ನಾಯಿ, ನರಿ, ಹುಲಿ, ತೋಳ, ಬೆಕ್ಕು, ಮೊಳ, ಮೈ ಮೇಲೆ ಮುಳ್ಳುಗಳಿರುವ ಸಜಾರು, ಸಿಂಹ, ಆನೆ, ಆಮೆ, ಮೊಸಳೆ, 4 ಕಾಲುಗಳಿರುವ ಹಾವು ಮುಂತಾದವು ತಮ್ಮ ಕಾಲುಗಳಲ್ಲಿ 5 ಉಗುರುಗಳನ್ನು ಹೊಂದಿರುತ್ತವೆ. ಅವುಗಳನ್ನು ಪಂಚ ನಖಗಳೆಂದು ಗುರುತಿಸಲಾಗಿದೆ. ಹಾಗಾಗಿ ಇದು 5 ಉಗುರುಗಳಿರುವ ಪ್ರಾಣಿಗಳು. ಎಸ್, ಫಸ್ಟ್ ಇದು ಇನ್ನೊಮ್ಮೆ ಹೇಳ್ತೇನೆ, ಜೋಡಿ ಗೊರಸುಳ್ಳವು. ನೆಕ್ಸ್ಟ್ ಬರುವಂತದ್ದು ಒಂಟಿ ಗೊರಸುಳ್ಳವು. ಈಗ 5 ಉಗುರುಗಳಿರುವ ಪ್ರಾಣಿಗಳು. ನೆಕ್ಸ್ಟ್ 25ನೇದು ಬರುವಂತದ್ದು ಶ್ರೀಕೃಷ್ಣ. ಕಂಕ ಗೃದ್ರ ಬಕ ಶೇನ
ವಾಸ ಭಲ್ಲೂಕ ಬರ್ಹೀನ ಅಂಸ ಸಾರಸ ಚಕ್ರ ಹಾವ ಕಾಕ ಉಲ್ಲೂಕ ಆದಯ ಖಗ. ಉದ್ದ ಕಾಲಿನ ಕೊಕ್ಕರೆ, ಹದ್ದು, ಬಕ, ಗಿಡುಗ, ಭಾಷ, ಭಲ್ಲೂಕ, ನವಿಲು, ಹಂಸ, ಸಾರಸ, ಚಕ್ರವಾಕ, ಕಾಗೆ, ಗೂಬೆ ಮತ್ತು ಉಳಿದ ಪಕ್ಷಿ. ಈಗ ಪಕ್ಷಿಗಳು ಇವೆಲ್ಲ ಪಕ್ಷಿಗಳು. ನೆಕ್ಸ್ಟ್ ಶ್ಲೋಕ 26. ಅರ್ವಾಗ್ ಶ್ರೋತ ತು ನವಮ ಶಕ್ತ ಏಕವಿಧ ನೃಣಾಂ ಪ್ರಜಾ ಅಧಿಕ ಕರ್ಮಪರ ದುಃಖೇ ಚ ಸುಖಮಾನಿನ. ಅನುವಾದ ಮತ್ತು ಭಾವಾರ್ಥ ಬೈ ಶರಣಾಥ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ತಮ್ಮ ಆಹಾರವನ್ನು ಉದರದಲ್ಲಿ ಸಂಗ್ರಹಿಸುವ ಒಂದೇ ಜೀವ ಯೋನಿಗೆ ಸೇರಿದ ಮಾನವ ಜೀವಿಗಳ ಸೃಷ್ಟಿಯು ಆ ಸುತ್ತಿನಲ್ಲಿ 9ನೆಯದಾಗಿದೆ. ಮನುಷ್ಯ ಕುಲದಲ್ಲಿ ರಜೋಗುಣವು ತುಂಬಾ ಪ್ರಾಧಾನ್ಯವುಳ್ಳವದಾಗಿದೆ. ಮನುಷ್ಯರು ದುಃಖಕರ ಜೀವನದ ಮಧ್ಯೆ ಸದಾ ಕಾರ್ಯನಿರತರಾಗಿರುತ್ತಾರೆ, ಆದರೆ ಎಲ್ಲಾ ರೀತಿಯಲ್ಲೂ ತಾವು ಸುಖಿಗಳೆಂದು ಅವರು ಯೋಚಿಸುತ್ತಾರೆ. ಈಗ ಬರುವಂತದ್ದು 7 ಮತ್ತೆ 8 ಆಯ್ತು. 8ರಲ್ಲಿ ಪ್ರಾಣಿ ಮತ್ತೆ ಪಕ್ಷಿ ಆಯ್ತು. ನೆಕ್ಸ್ಟ್ ಬರುವಂತದ್ದು ಮನುಷ್ಯ 9ನೇದು. 10 ಸೃಷ್ಟಿಯಲ್ಲಿ 9ನೇದು ಮನುಷ್ಯ. ಎಸ್, ಈಗ ಮನುಷ್ಯ ಎಂತ ಹೇಳ್ತಾರೆ ಇಲ್ಲಿ? ಆಹಾರವನ್ನು ಉದರದಲ್ಲಿ, ಹೊಟ್ಟೆಯಲ್ಲಿ ಇರಿಸುವಂತದ್ದು. ಸ್ಟಾಕ್ ಇಡ್ತೇವೆ ನಾವು ಇನ್ ದ ಬೆಲಿ, ಹೊಟ್ಟೆ. ಒಂದೇ ಜೀವ ಯೋನಿಗೆ ಸೇರಿದ ಮಾನವ ಜೀವಿಗಳ ಸೃಷ್ಟಿಯು ಆ ಸುತ್ತಿನಲ್ಲಿ 9ನೇದು. 9th ನಾವು ಮನುಷ್ಯ ಕುಲದಲ್ಲಿ ರಜೋಗುಣ ತುಂಬಾ ಪ್ರಾಧಾನ್ಯ ಉಳ್ಳವದಾಗಿದೆ. ಎಸ್, ರಜೋಗುಣ, ಪ್ಯಾಷನ್, ಮನಿ 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 ಸ್ವೀಟ್ ಅದನ್ನ ಹನಿ, ಹಣ ಹಣ, ಕೆಲಸ ಕೆಲಸ ಕೆಲಸ. ನಮ್ಮ ತಲೆಯಲ್ಲಿ ಅದೇ ಇರುವಂತದ್ದು. ಎಸ್, ಹೇಗೆ ಹಣ ಮಾಡುವಂಥದ್ದು? ಕೆಲಸ ಮಾಡ್ಬೇಕು, ಕೆಲಸ ಮಾಡಬೇಕು. ಇದು ರಾಜಸಿಕ. ಕೆಲವರು ಹೇಳ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ದೇಶಕ್ಕೋಸ್ಕರ, ಇದು ರಾಜಸಿಕ. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ ಒಂದು ಕಡೆ, ಸಿ ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ನಾಟ್ ಮ್ಯಾಟರ್ ಆಫ್ ಒನ್ ಡೇ ಪ್ರೊಸೆಸ್. ಇವತ್ತು ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೇನೆ, ಕೃಷ್ಣ ಬಗ್ಗೆ ಏನು ಬಂದು ಕೂಡ ಪ್ರಭುಪಾದ ಹೇಳ್ತಾರೆ ಹೇಗೆಂದ್ರೆ, ಯು ಶುಡ್ ವರ್ಕ್ ಸಾತ್ವಿಕ. ಸಾತ್ವಿಕ ಅಂದ್ರೆ ಹೋಗಿ ಮಾಡೋದು ಹೇಗೆ? 6 hours ಯು ಹ್ಯಾವ್ ಟು ಸ್ಲೀಪ್, 6 ಗಂಟೆ. ಮತ್ತೆ ಸಿಸ್ಟಮ್ಯಾಟಿಕ್ ಇರಬೇಕು, ಡಿಸಿಪ್ಲಿನ್. ಡಿಸಿಪ್ಲಿನ್ ಅಂದ್ರೆ ಹೇಗೆ? ಎಸ್, ಇಷ್ಟಿಷ್ಟು ಗಂಟೆಗೆ ಸಾಧನ ಮುಗಿಯುವಂಥದ್ದು, ಈಗ ಹೇಳುವಂಥದ್ದು, ಎದ್ದ ಮೇಲೆ ಮಂಗಳಾರತಿ, ಜಪ, ದರ್ಶನಾರತಿ, ಗುರು ಪೂಜಾ, ಬೆಳಿಗ್ಗೆ ಭಾಗವತಂ ಕ್ಲಾಸ್, ಇದೆಲ್ಲ ಸಿಸ್ಟಮ್ಯಾಟಿಕ್. ಇದನ್ನು ಹೀಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಜಸ್ಟ್ ಫಾರ್ ಫಾಲೋಯಿಂಗ್ ಸೇಮ್ ರೂಟೀನ್ ಯು ವಿಲ್ ಅಡ್ವಾನ್ಸ್. ಡಿಫ್ರೆಂಟ್ ಮಾಡ್ಲಿಕ್ಕಿಲ್ಲ, ಅದು ಡಿಸಿಪ್ಲಿನ್ ಬೇಕು. ಮತ್ತೆ ಈ ಟೈಮ್ಗೆ ಸೇವೆ, ಈ ಸೇವೆ. ಎಸ್, ಅದು ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ನೋಡಿ, ಈಗ ನಮ್ಗೆ ಟೆಂಪಲ್ ಅಲ್ಲಿ ಇರುವವರೆಗೆ ಇದೆಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದ್ರೆ ನನ್ನ ಮನೆ ಹತ್ತಿರ ಒಂದು ಹೋಟೆಲ್ ಇತ್ತು. ಈ ಹೋಟೆಲ್ ಉದಾಹರಣೆ ತುಂಬಾ ಸೂಕ್ತ. ಆ ಹೋಟೆಲಲ್ಲಿ 1 man show ಅವರು, ಅಂದ್ರೆ ಅವರೇ ಕ್ಯಾಶರ್, ಅವರೇ ಅಡಿಗೆ ಮಾಡುವವರು, ಅವರೇ ಸಪ್ಲೈ, ಎಲ್ಲ ಅವರೇ, ಪಾತ್ರೆ ತೊಳೆದು ಕೂಡ ಅವರೇ, ಜನವೇ ಇಲ್ಲ, ಒಬ್ಬರೇ 1 man show. ನಾನು ಸಣ್ಣದಿರುವಾಗ ಈಗ ಹೋಗಿ ಅಲ್ಲಿ ಬರ್ತಾರೆ, ಹೋದ ಕೂಡಲೇ ಎಸ್ ಎಂತ ಬೇಕು ಅಂತ ಕೇಳ್ತಾರೆ. ಮಸಾಲೆ ದೋಸೆ, ಒಂದು ಮಸಾಲೆ ಅಂತ ಹೇಳ್ತಾರೆ. ಮಸಾಲೆ ಅಂತ ಒಳಗೆ ಹೋಗ್ತಾರೆ, ಅವರೇ ಮಸಾಲೆ ಹಾಕುವಂಥದ್ದು, ಮತ್ತೊಂದು ಕೊಡ್ತಾರೆ. ಮತ್ತೆ ಹಣ ಕೊಡುವ ಕ್ಯಾಶ್ ಅಲ್ಲಿ ಕೂಡ ಅವರೇ ಹಾಕುವಂಥದ್ದು. ಮತ್ತೆ ನೆಕ್ಸ್ಟ್ ತುಳಿಯುವಂಥದ್ದು ಕೂಡ ಅವರೇ ಹೇಳ್ತಾರೆ, ಸ್ವಲ್ಪ ಸ್ವಲ್ಪ ನೀಲಿ ಅಂತ ರಪ್ಪ ತೊಳ್ತಾರೆ, ಬರೀತಾರೆ. ಅದೇ ರೀತಿ ನಮ್ಮ ಟೆಂಪಲ್ ಅಲ್ಲಿ ಅಂತಂದ್ರೆ ಜನ ಹ್ಯಾಂಡ್ಸ್ ಕಡಿಮೆ ಉಂಟು. ಹಾಗಾಗಿ ಆ ಸೇವೆ ಕೂಡ ಮಾಡ್ಲಿಕ್ಕೆ ಇರ್ತದೆ, ಈ ಮಾಡ್ಲಿಕ್ಕೆ, ಇದು ಮಾಡ್ಲಿಕ್ಕೆ, ಎಲ್ಲ ಮಾಡ್ಲಿಕ್ಕೆ ಇರ್ತದೆ. ಆದ್ರೆ ಇದೆಂತಂದ್ರೆ ಆಪ್ಷನ್ ಇಲ್ಲ, ಹಾಗೆ ನಾವು ಮಾಡ್ತೇವೆ. ಇಲ್ಲದಂತ ಡಿಸಿಪ್ಲಿನ್ ಇರ್ಬೇಕು, ಡಿಸಿಪ್ಲಿನ್. ಹಾಗಾಗಿ ಕತ್ತೆ ತರ ಒಟ್ಟು ಕೆಲಸ ಮಾಡುವುದಲ್ಲ. ಯಾವಾಗ ಜಪ ಮುಗಿಸ್ಬೇಕು ಆ ಟೈಮಲ್ಲಿ ಜಪ ಮುಗಿಸುವಂತ. ನನಗೆ ಇದೊಂದು ಇಂತು ಕೆಲಸ ಬಂತು, ಇನ್ನೊಂದು ಕೆಲಸ ಬಂತು, ಅದು ಬಂತು, ಇದು ಬಂತು, ಎಕ್ಸ್ಕ್ಯೂಸ್ ಕೊಡ್ಲಿಕ್ಕೆ
ಇವತ್ತು ನಾನು ತುಂಬಾ ಬಿಸಿ ಇದ್ದೆ, ಅದೆಲ್ಲ ಮಾಡ್ಬೇಕಿತ್ತಲ್ಲ, ಯಾರು ಮಾಡ್ತಾರೆ, ಮನೆಗೆ ನೆಂಟರು ಬಂದು ಇನ್ನೊಂದು ಬಂದ್ರು ಅದು ಬಂದು. ಈಗ ನಾವು ಸಾಯುವಾಗ ನಮ್ಮನ್ನು ಬದುಕಲಿಕ್ಕೆ ಆಗುದಿಲ್ಲ. ಫಸ್ಟ್ ಆಫ್ ಆಲ್ ಇದನ್ನ ನಾವು ತಿಳಿಬೇಕು. ಹಾಗಾಗಿ ಹೇಗೆ ಅಂದ್ರೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವೆ ಅಷ್ಟು ಭಗವಂತ ನಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾನೆ. ಇದು ಗಿವ್ ಅಂಡ್ ಟೇಕ್ ಪಾಲಿಸಿ. ಗಿವ್ ಅಂಡ್ ಟೇಕ್ ಪಾಲಿಸಿ. ಹೇಗೆಂದ್ರೆ ಡಿಸಿಪ್ಲಿನ್ ಅಲ್ಲಿ ಅಂತ ಆಗ್ತಂದ್ರೆ ಈ ಕ್ಯಾನ್ ಸಸ್ಟೈನ್ ಫಾರ್ ಲಾಂಗ್ ಟೈಮ್. ಡಿಸಿಪ್ಲಿನ್ ಇಲ್ಲದೆ ಸ್ವಲ್ಪ ಸಮಯ ಪಟ್ 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 ಅಂತ ಮಾಡ್ತಾರೆ, ಮತ್ತೆ ಆಯ್ತು, ಮುಗಿಯಿತು, ಅಂಡ್. ಹಾಗಾಗಿ ಎಂತಂದ್ರೆ ಬಂದ ಮೇಲೆ ಎಸ್ ನನಗೆ ಮಾನ ಪೂಜೆ ಬೇಕು, ನಾನು ಫೇಮಸ್ ಆಗ್ಬೇಕು, ಇಂಥದೆಲ್ಲ ಬರ್ತದೆ. ಆದ್ರೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ಎಂತ ಆಗ್ತದೆ ಅಂದ್ರೆ ಅದು ಬರುವುದಿಲ್ಲ. ಯಾಕೆಂದ್ರೆ ಅದರಲ್ಲೇ ಗೊತ್ತಾಗ್ತದೆ ಈಸ್ ನಿಯೋಫೈಟ್ ಅಂತ. ನಾನು ಗ್ರೇಟ್, ನನ್ಗೆ ಎಲ್ಲ ಗೊತ್ತುಂಟು, ನಾನು ಫೇಮಸ್ ಆಗ್ಬೇಕು. ಇದು ಭಕ್ತಿಯಲ್ಲಿ ಬಂದ ಮೇಲೆ ಕೂಡ ಬರ್ತದೆ. ಅದು ಹೇಳಿದಲ್ಲ ಇಲ್ಲಿ ಪ್ರಭು ಭಾವಾರ್ಥದಲ್ಲಿ ಹೇಳ್ತಾರೆ ಎಂತಂದ್ರೆ ಎವ್ರಿ ಜೆಂಟಲ್ಮ್ಯಾನ್ ದಟ್ ಈ ಥಿಂಗ್ಸ್ ದಟ್ ಈಸ್ ಪರ್ಫೆಕ್ಟ್. ನಾವು ಕನ್ನಡದಲ್ಲಿ ನೋಡುವಂಥದ್ದು ಎಸ್ ನಾನು ಸರಿ ಇದ್ದೇನೆ. ಪ್ರಭು ಇದಕ್ಕೆ 2 ಎಕ್ಸಾಂಪಲ್ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಅಂತಂದ್ರೆ ದೊಡ್ಡ ಹೊಟ್ಟೆ, ಅವ ತುಂಬಾ ದೊಡ್ಡ ಹೊಟ್ಟೆ ಅಂದ್ರೆ ಎಂತ ಹೇಳುವಂಥದ್ದು, ತುಂಬಾ ನೀವು ಯಾರಾದ್ರೂ ನೋಡಿರ್ಬೋದು, ತುಂಬಾ ದೊಡ್ಡ ಹೊಟ್ಟೆ. ಅವ ಕನ್ನಡಿಯಲ್ಲಿ ಹೋಗಿ ನೋಡುವಂಥದ್ದು ಎಸ್ ನಾನು ಸರಿ ಇದ್ದೇನೆ. ಎಂತ ಸರಿ ಇದೆ? ಪ್ರಭು ಹೇಳ್ತಾರೆ ತೀರಾ ಸಪುರ ಆದ್ರೆ TB ಬರ್ತದಂತೆ, ತುಂಬಾ ತೋರ ಆದ್ರೆ ಶುಗರ್ ಬರ್ತದಂತೆ. ಹಾಗಾಗಿ ಸರಿ ಇಲ್ಲ ಅವ, ಅದು ಅವೇನಿಸುವಂಥದ್ದು ನಾನು ಸರಿ ಇದ್ದೇನೆ. ಮತ್ತೆ ಪ್ರಭು ಇನ್ನೊಂದು ಎಕ್ಸಾಂಪಲ್ ಹೇಳೋದು ಅಂತಂದ್ರೆ ಸಪೋಸ್ ಈಗ ಇಲೆಕ್ಷನ್ ಬಂತು, ಈಗ ಸೆನ್ಸಸ್ ಮಾಡುವಂತ ಕಾನಿಷ್ಮಾರಿ ಇಡೀ ಭಾರತದಲ್ಲಿ ನೀವು ಪ್ರಧಾನಮಂತ್ರಿ ಆಗ್ಲಿಕ್ಕೆ ರೆಡಿ ಇದ್ದೀರಾ ಅಂತ 130 ಕೋಟಿಯಲ್ಲಿ 99.9% ಹೇಳ್ತಾರೆ ಎಸ್ ನಾನು ರೆಡಿ ಇದ್ದೇನೆ. ಅವನಿಗೆ ಅರ್ಹತೆ ಇಲ್ಲ, ಆದ್ರೆ ನಾನು ರೆಡಿ ಇದ್ದೇನೆ ಅಂತ. ಇದೆಲ್ಲ ಎಂತ ಹೇಳುವಂಥದ್ದು, ರಜೋಗುಣ ತುಂಬಾ ಪ್ರಧಾನ ಉಳ್ಳದಾಗಿದೆ. ಹಾಗಾಗಿ ನಮ್ಗೆ ಎಸ್ ನಾನು ಹೀಗೆ ಆಗ್ಬೇಕು, ಫೇಮಸ್ ಆಗ್ಬೇಕು, ನಾನು ಹಾಗೆ ಮೋದಿ ಹಾಗೆ ಆಗ್ಬೇಕು, ನಾನು ಹೀಗೆ ಆಗ್ಬೇಕು, ಹೀಗೆ ಆಗ್ಬೇಕು, ನಾನು ಹಾಗೆ ಆಗ್ಬೇಕು, ನಾನು ಆಗ್ಬೇಕು. ಕ್ಲಾಸ್ ಮಾಡಿದ ಮೇಲೆ ಕೂಡ ನಮ್ಗೆ ಬರ್ತದೆ ಅಂತಂದ್ರೆ ಎಸ್ ನಾನು ತುಂಬಾ ಫೇಮಸ್ ಆಗ್ಬೇಕು, ತುಂಬಾ ಜನ ಬರ್ಬೇಕು ನನ್ನ ಕ್ಲಾಸಿಗೆ, ನನ್ನನ್ನೆಲ್ಲ ಹೊಗಳ್ಬೇಕು. ಅದು ರಸ, ಖುಷಿ ಆಗ್ತದೆ ಹೊಗಳುವಾಗ. ಇಂಥದ್ದೆಲ್ಲ ಬರ್ತದೆ, ಬರುವುದಿಲ್ಲ ಅಂತಲ್ಲ, ಬರ್ತದೆ, ಖಂಡಿತ ಬರ್ತದೆ. ಯಾಕಂದ್ರೆ ಇಲ್ಲಿ ಭಾಗವತದಲ್ಲಿ ಹೇಳ್ತಾರೆ ಕುಲದ ರಜೋಗುಣ ತುಂಬಾ ಪ್ರಾಧಾನ್ಯ ಉಳ್ಳವರಾಗಿದೆ, ತುಂಬಾ ಪ್ರಾಧಾನ್ಯ. ಮತ್ತೆ ಎಂತ ಒಂದು ಫೈನ್ ಡೇ, ಹೇಗೆಂದ್ರೆ ಇದು ಒಂದು ದಿವಸದ ಪ್ರೊಸೆಸ್ ಅಲ್ಲ, ಇದು ನಾವು ಬಿಲ್ಡಪ್ ಮಾಡ್ತಾ ಬಂದಿದ್ದೇವೆ. ಎಸ್ ಮಾಡಿ ಮಾಡಿ ಅದು ಪೀಕಿಗೆ ಬರ್ತದೆ. ಮತ್ತೆ ನಾವು ಯಾರು ಟಚ್ ಮಾಡುವಾಗ ಇದಾಗ್ತದೆ, ಸಿಟ್ಟು ಬರ್ತದೆ, ಮತ್ತೆ ಬಿಟ್ಟು ಹೋಗ್ತೇವೆ. ಇದಾಗುವಂಥದ್ದು ಒಂದೆರಡು ದಿವಸದ ಪ್ರೊಸೆಸ್ ಅಲ್ಲ, ಅದು ಸ್ವಲ್ಪ 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 ಜಾಸ್ತಿ ಆಗಿ 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 ಅಕ್ಯುಮುಲೇಟ್ ಆಗಿ 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 ಒಂದು ತೀರಾ ಜಾಸ್ತಿ ಆಗುವಾಗ ಎಂತಾದ್ರೂ ಮಾತು ಬರ್ತದೆ. ಆಗ ಮಾತು ಮಾಡುವಾಗ ನಾವು ಜಸ್ಟ್ ಟಚ್ ಮಾಡಿದ್ರು ಪಟಾಲ್ ಅಂತ ಬ್ಲಾಸ್ಟ್ ಆಗ್ತದೆ. ಹಾಗಾಗಿ ಈ ಭಕ್ತಿಯಲ್ಲಿ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಮಾಡಿದ್ರೆ ತುಂಬಾ ಕಷ್ಟ, ನಮ್ಗೆ ಕಷ್ಟ. ಹಾಗಾಗಿ ನೋಡಿ, ಆದ ಕಾರಣ ಮನುಷ್ಯರು ದುಃಖಕರ ಜೀವನದ ಮಧ್ಯೆ ಸದಾ ಕಾರ್ಯನಿರತರಾಗಿರುತ್ತಾರೆ. ಎಲ್ಲಿ? ಮನುಷ್ಯ ಜೀವನದಲ್ಲಿ. ಯಾಕೆಂದ್ರೆ ರಜೋಗುಣ ಪ್ರಾಧಾನ್ಯವಾಗಿದೆ. ಆದರೆ ಎಲ್ಲ ರೀತಿಯಲ್ಲೂ ತಾವು ಸುಖಿಗಳೆಂದು ಅವರು ಯೋಚಿಸುತ್ತಾರೆ. ನೀವು ಹೋಗಿ ಹೇಳಿ ಯಾರಿಗ ಜನರಿಗೆ, ಈಗ ಕೃಷ್ಣ ಭಜನೆ ತುಂಬಾ ಕಡಿಮೆ ಜನ ಇರುವಂತ, ನೀವು ಹೋಗಿ ಹೇಳಿ ಎಸ್ ಎಂತಂದ್ರೆ ನೀವು ಈ ಭೌತಿಕ ಲೋಕ ಇದು ಜೈಲು, ನೀವು ಸುಖದಲ್ಲಿಲ್ಲ. ನಿನಗೆ ಹುಚ್ಚು ಮಾರೆ ಅಂತ ಹೇಳ್ತಾರೆ. ಯಾರು ನಿನಗೆ ಇದು ಹೇಳಿದ್ರು? ಅವರು ISKCON ಅವರು ಟೋಟಲ್ ಮೆಂಟಲ್. ಅವರಿಗೆ ಎಂತಂದು ಗೊತ್ತಿಲ್ಲ, ಸುಖ ಎಂತಂದು ಗೊತ್ತಿಲ್ಲ. ನಾವು ಆಕ್ಚುಲಿ ಸುಖವಾಗಿದ್ದೇವೆ. ಈ ರೀತಿ ಯೋಚನೆ ಮಾಡುವವರು ಜನರು. ಹೇಗೆಂದ್ರೆ ಬೆಳಿಗ್ಗೆ ಎದ್ದು ಎಸ್ ನಾನು ಕರೆಕ್ಟ್ ಡ್ಯೂಟಿ ಎಲ್ಲ ಮಾಡ್ತಾ ಇದ್ದೇನೆ, ತಂದೆ ತಾಯಿಯನ್ನು ನೋಡ್ತಾ ಇದ್ದೇನೆ, ಹೆಂಡತಿಯನ್ನು ನೋಡ್ತಾ ಇದ್ದೇನೆ, ಮಕ್ಕಳನ್ನು ನೋಡ್ತಾ ಇದ್ದೇನೆ, ದುಡಿತಾ ಇದ್ದೇನೆ, ಎಲ್ಲ ಹೀಗೆ ಇಟ್ಟಿದ್ದೇನೆ,
ಈ ಬ್ಯಾಂಕ್ ಬ್ಯಾಲೆನ್ಸ್ ಇದು ಅವರಿಗೆ ಅವರ ಹೆಸರಿಗೆ ಇದು ಮಾಡಿದ್ದೇನೆ, ಮನೆ ಇದು ಮಾಡಿದ್ದೇನೆ, ಅದು ಮಾಡಿದ್ದೇನೆ, ಇದು ಮಾಡಿದ್ದೇನೆ. ಎಸ್, ನಾನು ಸರಿ ಇದ್ದೇನೆ, ಇಲ್ಲಿ ನಾನು ತಪ್ಪೆಲ್ಲಿ? ಈ ರೀತಿ ಪ್ರಶ್ನೆ ಬರ್ಬೋದು, ಬರ್ತದೆ. ಹಾಗೆ ಇದು ಯೋಚನೆ ಮಾಡುವಂತ ಜನರು ಆಕ್ಚುಲಿ ಸುಖಿ ಅಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಸುಖ ಅಂತ ಗೊತ್ತಿಲ್ಲ, ಅವ್ರಿಗೆ ಚಪಲ ಸುಖದಿಂದ ಇದ್ದಾರೆ. ಚಪಲ ಸುಖ ಅಂದ್ರೆ ಸೋಕಾಲ್ಡ್ ಹ್ಯಾಪಿನೆಸ್, ನಿಜವಾದ ಹ್ಯಾಪಿನೆಸ್ ಅಲ್ಲ ಅದು, ನಿಜವಾದ ಹ್ಯಾಪಿನೆಸ್ ಅಲ್ಲ. ಚಪಲ ಸುಖದ ಹಿಂದೆ ಇದ್ದಾರೆ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಹೇಳುವಂಥದ್ದು ಕೃಷ್ಣಾನಂದ. ಚಪಲ ಸುಖ ಬ್ರಹ್ಮಾನಂದ, ಕೃಷ್ಣಾನಂದ. ಚಪಲ ಸುಖ ನಮ್ಗೆ ಎಂತ 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 ಅಂದ್ರೆ ಹ್ಯಾಪಿನೆಸ್ ಕೊಡ್ಲಿಕ್ಕೆ ಆಗುದಿಲ್ಲ. ಈ ಭಜಗುರೇಮನ ಭಜನಲ್ಲಿ ಉಂಟು, ಶೀತಾಟಪ ಬಾಟ ಬರೀಶನ ಏ ದಿನ ಜಾಮಿನಿ ಜಾಗಿರೇ ವಿಫಲ ಸೇವಿನು ಕೃಪಣ ದುರಜನ ಚಪಲ ಸುಖದ ಬಾಲಾಗಿರೇ. ಅಂದ್ರೆ ನಿದ್ರೆ ಇಲ್ಲದೆ ಉಷ್ಣ ಶೀತ ಗಾಳಿ ಮಳೆಗಳ ವೇದನೆಯನ್ನು ಅನುಭವಿಸುತ್ತಾ ಹಗಲು ರಾತ್ರಿಗಳನ್ನು ಕಳೆಯುತ್ತಿದ್ದೇನೆ. ಒಂದು ಕಣ ಮಾತ್ರದ ಚಂಚಲ ಸುಖಕ್ಕಾಗಿ ದುಷ್ಟರು ಕೃಪಣರು ಆದ ಜನರಿಗೆ ವ್ಯರ್ಥವಾಗಿ ಸೇವೆ ಮಾಡಿದ್ದೇನೆ. ಇದು ನಮ್ಗೆ ಬರ್ಬೇಕು. ನಾನು ಕೂಡ ಕೆಲಸದಲ್ಲಿದ್ದೆ. ಕೆಲಸದಲ್ಲಿರುವಾಗ ನನಗೆ ಎಂತಾಯ್ತು, ಫೀಲಿಂಗ್ ಆಯ್ತು, ಎಸ್, ನಾನು ಅವರಿಗೆ ಕೃಪಣರಿಗೆ ಮತ್ತೆ ಸ್ವಲ್ಪ ಚಪಲ ಸುಖಕ್ಕೆ ನಾನು ಸೇವೆ ಮಾಡ್ತಿದ್ದೆ ವ್ಯರ್ಥವಾಗಿ. ಇಮಿಡಿಯೇಟ್ ಕೆಲಸ ಬಿಟ್ಟು ಅಂದ್ರೆ ರಿಯಲೈಸೇಷನ್ ಬರ್ಬೇಕು. ಎಸ್, ಅವ್ರಿಗೆ ಯಾಕೆ ನಾವು ಚಪಲ ಸುಖಕ್ಕೆ ಹೋಗಿ ಕೃಪಣರಿಗೆ ನಾವು ಯಾಕೆ ಸೇವೆ ಮಾಡ್ಬೇಕು? ಹೇಗೆಂದ್ರೆ ಬಾಸ್ ಅಂದ್ರೆ ನಾವು ನಾಯಿ, ಬಾಸ್ನೇ ಇದು. ನಾವು ವರ್ಕ್ ಮಾಡುವಾಗ ನಮ್ಗೆ ಇಮಿಡಿಯೇಟ್ ಮ್ಯಾನೇಜರ್ ಇರ್ತಾರೆ, ಎಲ್ಲೇ ಇರಲಿ, ಎಲ್ಲ ಕಡೆ ಇರ್ತಾರೆ. ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ, ಯಾವುದೇ, ಈಗ ಕಾಲೇಜಲ್ಲಿ ಆಗ್ಲಿ ಮತ್ತೆ ಹಾಸ್ಪಿಟಲ್ ಎಲ್ಲ ಕಡೆ ಇರ್ತಾರೆ, ಸೀನಿಯರ್ಸ್ ಇರ್ತಾರೆ. ಅವ್ರು ಹೇಳಿದ್ರೆ ನಾವು ಕೇಳ್ಬೇಕು, ಅವರಿಗೆ ಅವರ ಸೀನಿಯರ್ಸ್ ಇರ್ತಾರೆ. ಹಾಗಾಗಿ ಆಕ್ಚುಲಿ ನಾವು ನಾಯಿ ಅವರಿದ್ರು. ಅವರು ಎಂತಂದ್ರೆ ಸಂಕಲನ ಹೀಗೆ ಹೊಡಿತಾರೆ, ನಾವು ಮಾಡ್ಬೇಕು. ಅವ್ರು ಕೂತ್ಕೊ ಅಂತ ಹೇಳುವ ನಾವು ಕೂತ್ಕೊಳ್ಬೇಕು. ಅವರೆಲ್ಲ ಕೃಪಣ, ಅವರಿಗೂ ಸಹ ನಾವು ಯಾಕೆ ಚಪಲ ಸುಖಕ್ಕೆ, ಯಾಕೆಂದ್ರೆ ಮಂತ್ ಎಂಡ್ ಆಗುವಾಗ ಬಿಸ್ಕಿಟ್ ಬಿಸಾಡಿದಾಗ, ನಾಯಿಗೆ ಬಿಸಾಡಿದಾಗ ನಮ್ಗೆ ಸ್ಯಾಲ್ರಿ ಬಿಸಾಡ್ತಾನೆ ಇದು. ಹಾಗಾಗಿ ಚಪಲ ಸುಖಕ್ಕೆ ನಾವು ಹೋಗ್ಬಾರ್ದು. ಅದು ಜನರಿಗೆ ಗೊತ್ತಿಲ್ಲ. ಚಪಲ ಸುಖವನ್ನು ಅವರು ಶ್ರೇಷ್ಠ ಸುಖ ಅಂತ ಭಾವಿಸಿದ್ದಾರೆ. ಇದು ಮಾಡುವಂತ ಮಿಸ್ಟೇಕ್. ಎಸ್, ಈಗ ಭಾವಾರ್ಥಕ್ಕೆ ಹೋಗುವ. ಮನುಷ್ಯ ಜೀವಿಯು ಪ್ರಾಣಿಗಳಿಗಿಂತ ಹೆಚ್ಚು ರಜೋಗುಣ ಉಳ್ಳವನಾಗಿದ್ದಾನೆ. ನೋಡಿ, ಪ್ರಾಣಿಗಳಿಗಿಂತ ಜಾಸ್ತಿ ಅಂತೆ. ಯಸ್, ಮೇರಾ ದೇಶ್ ಮಹಾನ್ ಹೈ, ಮೇ ಮೇರಾ ದೇಶ್ ಕೆ ಲಿಯೆ ಮರ್ ಮಿಟೂಂಗಾ, ಈ ರೀತಿ ಎಲ್ಲ ಹೇಳ್ತಾರೆ ದೊಡ್ಡ ದೊಡ್ಡ ಸ್ಲೋಗನ್ ಪೊಲಿಟಿಷಿಯನ್ ಅವರು. ಯಸ್, ಮುಜೆ ಏ ಕರ್ನಾ ಹೈ, ಓ ಕರ್ನಾ ಹೈ, ಒಂದು ಇದೆಲ್ಲ ರಾಜಸಿಕ. ಹಾಗಾಗಿ ಮನುಷ್ಯ ಜೀವಿಯ ಲೈಂಗಿಕ ಜೀವನ ಹೆಚ್ಚು ಅನಿಯತವಾದದ್ದಾಗಿದೆ. ಪ್ರಾಣಿಗಳು ಲೈಂಗಿಕ ಸಂಭೋಗಕ್ಕೆ ತಮ್ಮದೇ ಆದ ನಿಶ್ಚಿತ ಕಾಲವನ್ನು ಹೊಂದಿರುತ್ತಾರೆ. ಪ್ರಾಣಿಗಳು ಕೂಡ ಮಾಡ್ತಾರೆ. ಹೇಗೆಂದ್ರೆ ಪ್ರಾಣಿಗಳಲ್ಲಿ ಮಂಗ ಎಟ್ ಎ ಟೈಮ್ ಮೋರ್ ದೆನ್ 10 ಮಾಡ್ತಾನಂತೆ, ಫಾಸ್ಟ್. ಹಾಗಾಗಿ ನಾವು ಅವರಲ್ಲಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಪಿಜಿನ್, ಸ್ಪ್ಯಾರೋ ತುಂಬಾ ಮಾಡ್ತಾರೆ. ಪ್ರಾಣಿಗಳಿಗೆ ಸೂಕ್ತ ಸಮಯ ಉಂಟಂತೆ, ಅದು ಮನುಷ್ಯರಿಗಿಲ್ಲ. ಆದ್ರೆ ಮನುಷ್ಯ ಜೀವಿಯು ಅಂತ ಕ್ರಿಯೆಗಳಿಗೆ ನಿಯತವಾದ ಕಾಲವನ್ನು ಹೊಂದಿಲ್ಲ. ಐಕ ವಿಪತ್ತುಗಳ ಅಸ್ತಿತ್ವದಿಂದ ಬಿಡುಗಡೆ ಹೊಂದಲು ಮನುಷ್ಯ ಜೀವಿಗೆ ಪ್ರಜ್ಞೆಯ ಉನ್ನತ ಅಭಿವೃದ್ಧಿ ಸ್ಥಿತಿ ದತ್ತವಾಗಿ. ನೋಡಿ, ನಮ್ಗೆ ಅಂತಂದ್ರೆ ಪ್ರಜ್ಞೆ ಉಂಟು. ಹೇಗೆ ನಿಮ್ಗೆ ನಾನು ಒಂದು ಇದಕ್ಕೆ ಎಕ್ಸಾಂಪಲ್ ಕೊಡ್ತೇನೆ. ಈಗ ಲ್ಯಾಪ್ಟಾಪ್ ಅಲ್ಲಿ IQ ಉಂಟು, ಇಂಟೆಲಿಜೆಂಟ್ ಕೋಟೆಂಟ್. ನೆಕ್ಸ್ಟ್ ಹಸು, ಅದರಲ್ಲಿ IQ ಉಂಟು. ಮತ್ತೆ ನಮ್ಮಲ್ಲಿ ಕೂಡ ಉಂಟು. ನೆಕ್ಸ್ಟ್ EQ, ಇಮೋಷನಲ್. ಲ್ಯಾಪ್ಟಾಪ್ ಇಮೋಷನ್ ಆಗುದಿಲ್ಲ, ಹಸು ಆಗ್ತದೆ. ಈಗ ನನ್ನ ಮನೆಯಲ್ಲಿ ನಾನು ಪ್ರೈಮರಿಯಲ್ಲಿರುವಾಗ ನನ್ನ ತಂದೆಯ ತಾಯಿಗೆ ಅವರಿಗೆ ರೋಗ ಬಂತು, ಮತ್ತೆ ಹಸುವನ್ನು ಸೇಲ್ ಮಾಡಿದ್ರು, ಮನೆಯಲ್ಲಿ ಹಸು ಇತ್ತು. ಆಗ ಅದು ಹೋಗುವಾಗ ನನಗೆ ಈಗ ಕೂಡ ಅದು ಹೋಗುವಾಗ ನನಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇತ್ತು. ನಾನು ಹೋಗ್ತಾ ಇದ್ದೆ ಕರೆಯುವಾಗ ಎಲ್ಲ, ಹಾಲನ್ನು ಕರೆಯುವಾಗ ಅದು ಕೂಗಿತ್ತು, ನಾನು ನೋಡ್ತಾ ಕೂಗಿತ್ತು. ಈಗ ಕೂಡ ನನಗೆ ಇಮೋಷನ್ ಆಗ್ತದೆ.
ಹೋಗುವಾಗ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಹಾಗಾಗಿ ಇಮೋಷನ್ ಆಗ್ತದೆ, ಹಸು ಇಮೋಷನ್ ಆಗ್ತದೆ. ನಾವು ಕೂಡ ಆಗ್ತೇವೆ ಇಮೋಷನ್. ಅದು ಕೂಗುವ ನಮ್ಗೆ ಕೂಡ ಕೂಗು ಬರ್ತದೆ, ಇಲ್ಲದ ಮನೆಯಲ್ಲಿ ಎಂತ ಆಗುವ ಇಮೋಷನ್ ನಾವು ಕೂಡ ಆಗ್ತೇವೆ. ಹಾಗಾಗಿ ಈ ಕ್ಯೂ ಲ್ಯಾಪ್ಟಾಪ್ಗೆ ಇಲ್ಲ, ಹಸುವಿಗೆ ಉಂಟು, ನಮ್ಗೆ ಉಂಟು. ಮತ್ತೆ ಎಸ್ ಕ್ಯೂ ಸ್ಪಿರಿಚುವಲ್ ಪೋರ್ಟೆಂಟ್, ಇದು ಲ್ಯಾಪ್ಟಾಪ್ಗೆ ಇಲ್ಲ, ಹಸುವಿಗೆಲ್ಲ, ನಮ್ಗೆ ಮಾತ್ರ ಇರುವಂತದ್ದು. ಯಾಕೆಂದ್ರೆ ನಮ್ಗೆ ನಮ್ಮ ಪ್ರಜ್ಞೆ ಉನ್ನತ ನೋಡಿ. ಆದರೆ ತನ್ನ ಅಜ್ಞಾನದಿಂದ ಅವನು ಐಕ ವಿಪತ್ತುಗಳ ಆಶ್ರಯದಿಂದ ಬಿಡುಗಡೆ ಹೊಂದಲು ಮನುಷ್ಯನ ಜೀವಿಗೆ ಪ್ರಜ್ಞೆ ಉನ್ನತ ಅಭಿವೃದ್ಧಿ ಸ್ಥಿತಿ ದತ್ತವಾಗಿದೆ. ನಾನು ಯಾರು, ಹಿಯಾಮಿ, ನಾನು ಯಾರು, ಹೂ ಆಮ್ ಐ, ನಾನು ಯಾಕೆ ಕಷ್ಟದಲ್ಲಿ ಇದ್ದೇನೆ, ಪ್ರಕೃತಿ ಅಂತ, ಪರಮಾತ್ಮ ಅಂತ, ಇದೆಲ್ಲ ಮನುಷ್ಯನಿಗೆ ಅರ್ಥ ಮಾಡ್ಲಿಕ್ಕೆ ಮಾತ್ರ ಆಗುವಂಥದ್ದು, ಪ್ರಾಣಿಗಳಿಗೆ ಆಗುವುದಿಲ್ಲ. ಹಾಗಾಗಿ ಮನುಷ್ಯ ಜನ್ಮ ಇರುವಂಥದ್ದು ಇದಕ್ಕೆ. ಆದರೆ ತನ್ನ ಅಜ್ಞಾನದಿಂದಾಗಿ ಅವನು ತನ್ನ ಉನ್ನತ ಪ್ರಜ್ಞೆಯು ಜೀವನದ ಐಕ ಸೌಕರ್ಯದ ಮುನ್ನಡೆಗಾಗಿ ಮೀಸಲಾಗಿದೆ ಎಂದು ಯೋಚಿಸುತ್ತಾನೆ. ಐಕ ಸೌಕರ್ಯ, ನಾನು ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇದು 2015 ಇಲ್ಲಿ ಒಂದು ಭೂತಕೋಲ ಗರುಡಿ ಅಂತ ಉಂಟು, ಅಲ್ಲಿ ಅದು ಜಾತ್ರೆ ತುಂಬಾ ಫೇಮಸ್, ಲೇಟ್ ನೈಟ್ ಎಲ್ಲ ಆಗುವಂತ ಇದು. ಹಾಗಾಗಿ ನಾನು ಪುಸ್ತಕ ವಿತರಣೆಗೆ ಹೋಗಿದ್ದೆ. ಸಂಜೆ ಒಂದು 6 ಗಂಟೆಗೆ ಹೋಗಿದೆ, ಒಂದು 10 ಗಂಟೆ ತನಕ ಮಾಡಿದೆ, ಹೋಯ್ತು ಪುಸ್ತಕ, ಹೋಯ್ತು ಒಂದು 30-35 ಪುಸ್ತಕ ಹೋಯ್ತು. ಹಾಗೆ ನನ್ನೊಬ್ಬ ಜೂನಿಯರ್, ಕಾಲೇಜಲ್ಲಿ ಜೂನಿಯರ್ ಬಂದ. ಅವನ ಐಫೋನ್ ಇತ್ತು ಆ ಟೈಮ್, ಯಾವುದು ಮೋಸ್ಟ್ಲಿ ಐಫೋನ್ 8, 7 ಎಂತದಿತ್ತು ಆ ಟೈಮ್. ಹಾಗೆ ಅವ ಬಂದು ನಾ ಹೇಳಿದೆ ಭಗವದ್ಗೀತೆ ಬಗ್ಗೆ. ಎಂತ ಇದು ಭಗವದ್ಗೀತೆ, ಇದು ಮೈಥಾಲಜಿ, ಸೈನ್ಸ್ ನೋಡು, ಸೈನ್ಸ್ ಐಫೋನ್ ತೋರಿಸಿದ, ಇದು ಅಡ್ವಾನ್ಸ್ಮೆಂಟ್ ಸೈನ್ಸ್, ಇದು ನಿಮ್ದು ಎಂತ ಇದೆ ಹಾಗೆಲ್ಲ. ಹಾಗಾಗಿ ಮತ್ತೆ ನಾನು ಅವನಿಗೆ ಕರೆಕ್ಟ್ ಆಗಿ ಮಾತಾಡಿದೆ, ಆದ್ರೆ ಅವ ಎಂತ ಟೋಟಲ್ ತಮ್ಮ ಗುಣದಲ್ಲಿದ್ದಾನೆ, ಅವನಿಗೆ ಅರ್ಥವಾಗುವುದು. ನಾನು ವೇದಿಕ್ ಸೈನ್ಸ್ ಬಗ್ಗೆ ಹೇಳಿದೆ, ಸ್ವಲ್ಪ ಹೇಳಿದೆ, ಮತ್ತೆ ಅವನಿಗೆ ಅರ್ಥ ಆಗುದಿಲ್ಲ. ಅವ ಹೇಳ್ತಾನೆ ಇದೇ ಗ್ರೇಟ್ ಅಂತ ಹೇಳ್ತಾನೆ. ಎಂತ ಮಾಡ್ಲಿಕ್ಕೆ ಆಗ್ತದೆ ಅಂತದನ್ನು ಬಿಟ್ಟು ಬಿಡ್ಬೇಕು ಅಷ್ಟೇ, ನಾವು ಸ್ವಲ್ಪ ಪ್ರಯತ್ನ ಮಾಡುವಂಥದ್ದು. ಹಾಗೆ ಇಲ್ಲಿ ತನ್ನ ಅಜ್ಞಾನದಿಂದಾಗಿ ಅವನು ತನ್ನ ಉನ್ನತ ಪ್ರಜ್ಞೆಯು ಜೀವನದ ಐಕ ಸೌಕರ್ಯ ಮುನ್ನಡೆಗಾಗಿ, ಐಕ ಸೌಕರ್ಯ ಅಂದ್ರೆ ಈಗ ನೋಡಿ ಲೇಟೆಸ್ಟ್ ಐಫೋನ್ ಎಂತ 12, 13 ಯಾವುದು ಅದು ಜನರ ತೆಗಿರುವಂಥದ್ದು, ಅಂದ್ರೆ ಎಸ್ ಇದು ಐಕ ಸೌಕರ್ಯದ ಮುನ್ನಡೆ. ಲೇಟೆಸ್ಟ್ ಕಾರ್, ಲೇಟೆಸ್ಟ್ ಮೊಬೈಲ್ ಎಲ್ಲ ಲೇಟೆಸ್ಟ್ ಇದ್ರೆ ಎಸ್ ವಿ ಆರ್ ಅಪ್ಗ್ರೇಡೆಡ್, ಈ ರೀತಿ ಅವರು ಮಾತಾಡುವಂಥದ್ದು. ಎಸ್ ಅವ ತುಂಬಾ ಹಿಂದೆ ಇದ್ದಾರೆ, ನಾವೆಲ್ಲ ಅಪ್ಗ್ರೇಡ್ ಆಗಿದ್ದೇವೆ. ನಾವು ಈ ಇದರೊಟ್ಟಿಗೆ ಹೋಗ್ತಾ ಇದ್ದೇವೆ, ಮಾಡರ್ನ್ ಸೈನ್ಸ್ ಒಟ್ಟಿಗೆ ನಾವು ಅಪ್ಗ್ರೇಡ್ ಆಗಿದ್ದೇವೆ, ನಾವು ಹೋಗ್ತಾ ಇದ್ದೇವೆ. ಹಾಗೆ ಜನರ ಯೋಚನೆ ಇದು, ತನ್ನ ಉನ್ನತ ಪ್ರಜ್ಞೆ ಜೀವನದ ಐಕ ಸೌಕರ್ಯದ ಮುನ್ನಡೆಗಾಗಿ ಮೀಸಲಾಗಿದೆ ಎಂದು ಯೋಚಿಸುತ್ತಾನೆ. ಹೀಗೆ ಅವನು ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ಬದಲಾಗಿ ಪ್ರಾಣಿ ಪ್ರವೃತ್ತಿಗಳಾದ ಆಹಾರ, ರಕ್ಷಣೆ ಮತ್ತು ಮೈಥುನಗಳಲ್ಲಿ ತನ್ನ ಬುದ್ಧಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಹೇಗೆಂದ್ರೆ ಒಂದು ಎಜುಕೇಶನ್ ಆದ್ಮೇಲೆ 22 ಇಯರ್ಸ್ ಎಜುಕೇಶನ್ ಆದ್ಮೇಲೆ ಅವನ ನಮ್ಮ ಸೋಕಾಲ್ಡ್ ಎಜುಕೇಶನ್ ಒಬ್ಬನನ್ನು ಮಾಡುವಂಥದ್ದು ಎಂತ ಬೆಟರ್ ಆಹಾರ. ಈಗ ಮನೆಯಲ್ಲಿ ಅವನ ತಂದೆ ತಾಯಿ ಕೊಡ್ತಾ ಇದ್ದಾರೆ, ಆದ್ರಿಂದ ಅವನಿಗೆ 7 ಸ್ಟಾರ್ ಹೋಟೆಲ್, ಮನೆಯನ್ನು 7 ಸ್ಟಾರ್ ಹೋಟೆಲ್ ಮಾಡ್ಲಿಕ್ಕೆ ಇಚ್ಛೆ ಅವನಿಗೆ. ಈಗ ಅರೇಬಿ, ಈ ಸೌದಿಯಲ್ಲಿ ಅರಬ್ ಇದ್ದಾನೆ, ಅವನ ಮನೆಯಲ್ಲಿ 7 ಸ್ಟಾರ್ ಹೋಟೆಲ್. ಎಂತಂದ್ರೆ ಅವ ಊಟ ಬೇಕಂತ ಹೇಳುವಾಗ ಅಲ್ಲಿ 15,000 ಬಂದು ಅವ ಎಲ್ಲಿ ಕೂತಿದ್ದಾನೆ ಅಲ್ಲಿಯೇ ಅವನಿಗೆ ಪ್ಲೇಟ್ ಹಾಕಿ ಎಲ್ಲ ಹಾಕೊಂಡು, ಮತ್ತೆ ಎಂತಂದ್ರೆ ಎಂತ ಒಂದು 7 ಸ್ಟಾರ್ ಹೋಟೆಲ್ ಎಂತ ಅದಕ್ಕಿಂತ ಕೂಡ ಜಾಸ್ತಿ ಇದು. ಹಾಗೆ ಜನರಿಗೆ ಎಂತ ಅಂದ್ರೆ ಎಸ್ ಈಗ ನಾನು ತಿಂತಾ ಇದ್ದೇನೆ, ನಾನು ಇನ್ನು ಜಾಸ್ತಿ ದುಡಿಬೇಕು, ಮತ್ತೆ ನಾನು ತಿನ್ನುವಂಥದ್ದು ನನ್ನ ಸ್ಟ್ಯಾಂಡರ್ಡ್ ಜಾಸ್ತಿ ಆಗಬೇಕು. ಹೇಗೆಂದ್ರೆ ಎಸ್ ತಂದೆ ತಾಯಿ ನನ್ನನ್ನು ಈ ನಾರ್ಮಲ್ ಹೋಟೆಲ್ಗೆ ವರ್ಷಕ್ಕೆ ಒಮ್ಮೆ ಕೊಂಡೋಗ್ತಾ ಇದ್ರು, ಈಗ ನಾನು ದುಡಿತಾ ಇದ್ದೇನೆ, ವೀಕ್ಲಿ ಟ್ವೈಸ್ ನಾನು ಹೋಗ್ತೇನೆ, ಸ್ಯಾಟರ್ಡೆ ವೀಕೆಂಡಿಗೆ, ಸ್ಯಾಟರ್ಡೆ ಸಂಡೇ. ಮತ್ತೆ ಅಲ್ಲಿ ಅವ ಖರ್ಚು ಮಾಡ್ತಾನೆ, ಎಷ್ಟು ಖರ್ಚು ಮಾಡ್ತಾನೆ, ಫ್ಯಾಮಿಲಿ ಕರ್ಕೊಂಡು ಹೋಗ್ತಾನೆ, ಒಂದು 5-6 ಸಾವಿರ ಖರ್ಚು ಮಾಡ್ತಾನೆ. ಎಸ್ ದಿಸ್ ಇಸ್ ಸ್ಟ್ಯಾಂಡರ್ಡ್, ಜನರ ಯೋಚನೆ ಇದು. ಹಾಗೆ ತಿನ್ನುವಂಥದ್ದು ಬೆಟರ್, ಹೇಗೆ ತಿನ್ನುವಂಥದ್ದು. ಮತ್ತೆ ನೆಕ್ಸ್ಟ್ ನಿದ್ರೆ ಅಂತ ಅಂದ್ರೆ ಒಂದು ಮನೆ ಇರ್ತದೆ, ಒಳ್ಳೆ ಮನೆ ಕಟ್ತಾನೆ, ಮುಂಚೆ ಒಂದು ಕಾಟ್ ಇರ್ತದೆ, ಒಂದು ಬೆಡ್ ಕೂಡ ಇರ್ತದೆ,
ಒಳ್ಳೆ ಬೆಡ್. ನಾವು ಲಾಸ್ಟ್ ಟೈಮ್ 7-8 ವರ್ಷ ನಾವು ಭಗವಂತನಿಗೆ ಒಂದು ಬೆಡ್ ತರಲಿಕ್ಕೆ ಅಂದ್ರೆ ಪಿಲ್ಲೋ ಒಳ್ಳೆ, ಆಗ ಅವರು ಎಷ್ಟು ಲಕ್ಷ ದುಂಡು ಎಲ್ಲರೂ ಜನ ಕೊಂಡೋಗ್ತಾರಂತೆ. ಯಾಕೆಂದ್ರೆ ಅದರಲ್ಲಿ ಮಲಗಿದ್ರೆ ಮಲಗ್ತಾನೆ ಇರುವಾಗ ಅಂದ್ರೆ ತಮ್ಮ ಗುಣ ಅದು ನಿಮ್ಮಂತ ತುಂಬಾ ತಮ್ಮ ಗುಣ ಕೊಂಡೋಗುವಂಥದ್ದು ಪ್ರೊಫೈಲ್ ಇರುವಂಥದ್ದು. ನಾವೀಗ ಮ್ಯಾಟ್ ಅಲ್ಲಿ ಮಲಗುವಂಥದ್ದು, ಸಿಂಪಲ್ ಲಿವಿಂಗ್, ನಿದ್ರೆ ಬರ್ತದೆ, ಏನು ಬರ್ತದೆ. ಹಾಗೆ ಜನರು ಎಂತ ಅಂದ್ರೆ ಎಸ್ ಈಗ ಮನೆಯನ್ನು ಒಳ್ಳೇದು ಮಾಡುವ, ಮತ್ತೆ ಒಳ್ಳೆ ಕಾಟ್ ತರುವ, ಕಾಸ್ಟ್ಲಿ ಕಾಟ್ ತರುವ, ಮತ್ತೆ ಅದಕ್ಕೆ ಯಾವುದು ಬೆಡ್ ಒಳ್ಳೆ ತರುವ, ಲಕ್ಷ ಲಕ್ಷ ಕೊಟ್ಟು ತರ್ತಾರೆ. ಹಾಗೆ ಒಳ್ಳೆ ರೀತಿ ಮಲಗುವಂಥದ್ದು, ಅವನ ಎಜುಕೇಶನ್ ಅದಾಗುವಂಥದ್ದು. ನೆಕ್ಸ್ಟ್ಗೆ ರಕ್ಷಣೆ ಕೂಡಿಡುವಂಥದ್ದು. ಎಸ್ ನನ್ನ ತಂದೆ ಇಷ್ಟು ಇಟ್ಟಿದ್ದಾರೆ, ನಾನು ಅವರ 10 ಪಟ್ಟು ಜಾಸ್ತಿ ಇಡ್ತೇನೆ, ಅದಕ್ಕೆ ಎಜುಕೇಶನ್ ಆಗಿ ಮತ್ತೆ ದುಡಿಯುವಂಥದ್ದು ಕತ್ತೆದಾರ. ನೆಕ್ಸ್ಟ್ ಮಾಹಿತಿ. ಹಾಗಾಗಿ ಇದನ್ನು ಹೇಗೆ ಬೆಟರ್ ಮಾಡುವಂಥದ್ದು ನಮ್ಮ ಎಜುಕೇಶನ್ ಕಲಿಸುವಂಥದ್ದು ನಮಗೆ. ಹಾಗಾಗಿ ದುರುಪಯೋಗ ಪಡಿಸಿಕೊಂಡಿದ್ದಾನೆ. ಐಹಿಕ ಸೌಕರ್ಯಗಳ ಮುನ್ನಡೆಯಿಂದಾಗಿ ಮನುಷ್ಯ ಜೀವಿಯು ತನ್ನನ್ನು ಮತ್ತಷ್ಟು ದುಃಖಕರ ಸ್ಥಿತಿಗೆ ದೂಡಿಕೊಂಡಿದ್ದಾನೆ. ಪ್ರಭೋದ್ ಹೇಳುವಂಥದ್ದು ಹೇಗೆ ಅಂದ್ರೆ, ಇದಕ್ಕೊಂದು ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಪ್ರಭೋದ್ ಹೇಳುವಂಥದ್ದು, ಅಮೆರಿಕದಲ್ಲಿ ಅಂಡರ್ಗ್ರೌಂಡ್ ಸಿಟಿ, ಅಂಡರ್ಗ್ರೌಂಡ್ ರೋಡ್ ಎಲ್ಲ ಮಾಡಿದ್ರು. ಹಾಗೆ ಪ್ರಭೋದ್ ಹೇಳಿದ್ರು, ಎಸ್ ಪ್ರಭುಪಾದ್, ಅಮೆರಿಕ ಇಸ್ ಸೋ ಅಡ್ವಾನ್ಸ್, ತುಂಬಾ ಅಡ್ವಾನ್ಸ್ ಆಗಿದೆ ಅಮೆರಿಕ. ಅದಕ್ಕೆ ಪ್ರಭುಪಾದ್, ಅಡ್ವಾನ್ಸ್ ವೈ, ವಾಟ್ ಅಡ್ವಾನ್ಸ್? ನೋ, ದೇ ಮೇಡ್ ಅಂಡರ್ಗ್ರೌಂಡ್ ಸಿಟೀಸ್, ಅಂಡರ್ಗ್ರೌಂಡ್ ಹೌಸಸ್, ಅಂಡರ್ಗ್ರೌಂಡ್ ರೋಡ್ಸ್, ಎವ್ರಿಥಿಂಗ್ ಇಸ್ ಅಂಡರ್ಗ್ರೌಂಡ್. ಪ್ರಭುಪಾದ್ ಹೇಳುವಂಥದ್ದು, ಇಟ್ ಈಸ್ ನಥಿಂಗ್ ಬಟ್ ಡಿಗ್ರೇಡೇಷನ್. ಅಂಡರ್ಗ್ರೌಂಡ್ ಅಂದ್ರೆ ಈಗ ನಾವು ಉನ್ನತ ಲೋಕ ಅಂದ್ರೆ ಭೂಲೋಕದ ಉನ್ನತ ಲೋಕ, ಮೇಲಿರುವಂತದ್ದು ಭೂರ್ಲೋಕ, ಸ್ವರ್ಗಲೋಕ, ಜನ ಇದು ಮೇಲೆ. ಕೆಳಗೆ ಬರುವಂದ್ರೆ ಆತಲ ವೀತಲ, ಆತಲ ವೀತಲ ಸೂತಲ ತಲತಲ ಮಹಾತಲ ರಸತಲ ಪಾತಲ ಮತ್ತೆ ನರಕ, ಇದು ಕೆಳಗೆ ಬರುವಂತದ್ದು. ಸೊ ಯು ಹ್ಯಾವ್ ಗಾನ್ ಡೌನ್, ಯು ಹ್ಯಾವ್ ಡಿಗ್ರೇಡೆಡ್. ಪ್ರಭುಪಾದ ಹೇಳ್ತಾರೆ, ಜನರಿಗೆಲ್ಲ ನಾವು ಅಡ್ವಾನ್ಸ್ಡ್ ಆಗಿದೆ, ಮತ್ತಷ್ಟು ದುಃಖದ ಸ್ಥಿತಿಗೆ ದೂಡಿಕೊಂಡು. ಆದರೂ ಐಹಿಕ ಶಕ್ತಿಯಿಂದ ಭ್ರಾಂತನಾಗಿ ವಿಪತ್ತುಗಳ ಮಧ್ಯೆ ಸಿಲುಕಿದ್ದರೂ ತಾನು ಸುಖಿಯೇ ಎಂದು ಆತನು ಸದಾ ಭಾವಿಸ್ತಾನೆ. ಕನ್ನಡ ನೋಡ್ತಾನೆ, ಎಸ್ ನಾನು ಸುಖಿ, ತುಂಬಾ ಸುಖಿ, ಎಲ್ಲವನ್ನು ನನ್ನ ಜೀವನ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಉಂಟು. ಹೇಗೆ ಅಂದ್ರೆ ಇಂದ್ರ ಒಮ್ಮೆ ಎಂತ ಆಗ್ತಾನೆ, ಅವ ಹಂದಿ ಆಗ್ತಾನೆ. ಹಂದಿ ಮಾಡುವುದೆಂತ, ಮಲ ತಿನ್ನುವಂಥದ್ದು, ಅದರ ಬಿಸ್ನೆಸ್ ಅದು. ಆದ್ರೆ ಹಂದಿ ತುಂಬಾ ತುಂಬಾ ಫ್ಯಾಟ್ ಆಗಿರ್ತದೆ, ತುಂಬಾ ಖುಷಿಯಲ್ಲಿ ಇರ್ತದೆ. ಹಂದಿ ಅಷ್ಟು ಖುಷಿ ಆಗಿಲ್ಲ, ತುಂಬಾ ಖುಷಿಯಲ್ಲಿ ಇರ್ತದೆ. ಅದು ತಿನ್ನೋದು ಮಲ, ಅದು ಕೂಡ ಖುಷಿ. ಮತ್ತೆ ಸೆಕ್ಸ್ ಮಾಡುವಂಥದ್ದು, ಮತ್ತೆ ಮಲ ತಿನ್ನುವಂಥದ್ದು. ಹಾಗೆ ಬ್ರಹ್ಮ ಹೇಳ್ತಾನಂತೆ ಕೃಷ್ಣ ಹತ್ರ, ಇಂದ್ರನ್ ಸಾಕು ಪನಿಷ್ಮೆಂಟ್, ಯಾಕಂದ್ರೆ ಇಂದ್ರ ಅಂದ್ರೆ ಉನ್ನತ ಮಟ್ಟದ ಪೋಸ್ಟ್, ಅವನು ವಾಪಸ್ ತರುವ ಅಂತ. ಅದಕ್ಕೆ ಕೃಷ್ಣ ಗೊತ್ತುಂಟು, ಎಸ್ ನೀನು ಹೋಗಿ ಅವನು ಕರ್ಕೊಂಡು ಬಾ ಅಂತ. ಬ್ರಹ್ಮ ಹೋಗ್ತಾನೆ, ಎಸ್ ಇಂದ್ರ ನಿನ್ನ ಶಾಪ ಮುಕ್ತವಾಯಿತು, ನೀನು ವಾಪಸ್ ಬರ್ಬೋದು. ಅವ ಹೇಳ್ತಾನೆ, ನಾನ್ ಬರುವುದಿಲ್ಲ, ತೋರಿಸ್ತಾನೆ, ಇದು ನನ್ನ ಹೆಂಡತಿ, ಇದು ನನ್ನ ಮಕ್ಕಳು, ನಾನು ಸುಖಿಯಾಗಿದ್ದೇನೆ. ಎಂತ ಹಂದಿ ಅಂತ ಮಾಡುವಂತದ್ದು, ತಿನ್ನುವುದು ಮಲ್ಲ, ಸುಖಿಯಾಗಿದ್ದೇನೆ. ಅದೇ ಜನರು ಕೂಡ ಹಾಗೆ ನೋಡಿ, ಐಕ್ಯ ಶಕ್ತಿಯಿಂದ ಭ್ರಾಂತನಾಗಿ ವಿಪತ್ತುಗಳ ಮಧ್ಯೆ ಸಿಲುಕಿದ್ದರೂ ತಾನು ಸುಖಿ ಎಂದು ಆತನು ಸದಾ ಭಾವಿಸುತ್ತಾನೆ. ಮನುಷ್ಯ ಜೀವನದ ಅಂತ ದುಃಖವು ಪ್ರಾಣಿಗಳು ಕೂಡ ಅನುಭವಿಸುವ ಸಹಜ ಸುಖಕ್ಕೆ ವ್ಯತಿರಿಕ್ತವಾಗಿದೆ. ಎಸ್, ನೆಕ್ಸ್ಟ್ ಶ್ಲೋಕ ಫಾಸ್ಟ್ ಮಾಡ್ತೇನೆ, ಆಯ್ತು, 5 ನಿಮಿಷ. ಎಸ್, ವೈಕೃತ ತ್ರಯ ಏವ ಏತೆ ದೇವಸರ್ಗ ಚ ಸತ್ತಮ ವೈಕಾರಿಕ ತೂಯ ಪ್ರೋಕ್ತ ಕೌಮಾರ ತು ಉಭಯ ಆತ್ಮಕ. ಸಜ್ಜನಾದ ವಿದುರನೆ, ಈ ಕೊನೆಯ 3 ಸೃಷ್ಟಿಗಳು ಮತ್ತು ದೇವತೆಗಳ ಸೃಷ್ಟಿಯು 10ನೇ ಸೃಷ್ಟಿ ವೈಕೃತ ಸೃಷ್ಟಿಗಳಾಗಿವೆ. ಅವು ಹಿಂದೆ ವರ್ಣಿಸಲಾದ ಪ್ರಾಕೃತ ಸಹಜ ಸೃಷ್ಟಿಗಳಿಂದ ಭಿನ್ನವಾಗಿದೆ. ಕುಮಾರರ ಆವಿರ್ಭಾವ 2 ಆಗಿವೆ. ಹೇಗೆ ಅಂದ್ರೆ ಸೆಕೆಂಡರಿ ಕ್ರಿಯೇಷನ್ ಅಲ್ಲಿ ಈ ಗಿಡಗಳಾಯ್ತು, ನೆಕ್ಸ್ಟ್ ಪ್ರಾಣಿ ಪಕ್ಷಿಗಳಾಯ್ತು, ಮನುಷ್ಯ ಆಯ್ತು, ಈಗ ದೇವತೆಗಳು. ಶ್ಲೋಕ 28-29. ದೇವಸರ್ಗ ಚ ಅಷ್ಟವಿಧ ವಿಬುಧ ಪಿತರ ಅಸುರ ಗಂಧರ್ವ ಅಪ್ಸರಸ ಸಿದ್ಧ ಯಕ್ಷ ರಾಕ್ಷಾಂಶಿ ಚಾರಣ ಭೂತ ಪ್ರೇತ ಪಿಶಾಚ ಚ ಉದ್ಗಾದರ ಕಿನ್ನರ ಆದಯ ದಶ ಏತೆ ವಿದುರ ಆಖ್ಯಾತ ಸರ್ಗತೆ ವಿಶ್ವಶ್ರೀ ಕೃತ.
ಅನುವಾದ ಮತ್ತು ಭಾವಾರ್ಥ ಬೈಜುವಾಯಿಂದ ಸಭೆ ಚರಣಾನಂದ ಸ್ವಾಮಿ ಶೀಲ ಪ್ರಭುಪಾದಜೆ. ದೇವತೆಗಳ ಸೃಷ್ಟಿಯು 8 ಬಗೆಯದಾಗಿದೆ. ದೇವತೆಗಳು, ಪಿತೃಗಳು, ಅಸುರರು ಅಥವಾ ಭಾನವರು, ಗಂಧರ್ವರು ಮತ್ತು ಅಪ್ಸರೆಯರು, ಯಕ್ಷರು ಮತ್ತು ರಾಕ್ಷಸರು, ಸಿದ್ಧರು, ಚಾರಣ ಮತ್ತು ವಿದ್ಯಾಧರು, ಭೂತಗಳು, ಪ್ರೇತಗಳು ಮತ್ತು ಪಿಶಾಚಗಳು, ಅತಿ ಮಾನುಷ ಜೀವಿಗಳು, ದೇವ ಗಾಯಕರು ಇತ್ಯಾದಿ. ಇವೆಲ್ಲವೂ ವಿಶ್ವದ ಸೃಷ್ಟಿಗಳಾದ ಬ್ರಹ್ಮದೇವನ ಸೃಷ್ಟಿಯಾಗಿದೆ. ಇವರೆಲ್ಲ ಬ್ರಹ್ಮದೇವನ ಸೃಷ್ಟಿಯಾದದ್ದು. ಯಾರೆಲ್ಲ? ದೇವತೆಗಳು, ಪಿತೃಗಳು, ಅಸುರರು, ದಾನವರು, ಗಂಧರ್ವರು, ಅಪ್ಸರೆಯರು, ಯಕ್ಷರು, ರಾಕ್ಷಸರು, ಸಿದ್ಧರು, ಚಾರಣ, ವಿದ್ಯಾಧರು, ಭೂತಗಳು, ಪ್ರೇತಗಳು, ಪಿಶಾಚಗಳು ಮತ್ತೆ ದೇವಗಾಯಕರು. ಎಸ್. ಭಾವಾರ್ಥ. ಶ್ರೀಮದ್ ಭಾಗವತ 2ನೇ ಸ್ಕಂದದಲ್ಲಿ ವಿವರಿಸಲಾದಂತೆ ಸಿದ್ಧರು ಸಿದ್ಧಲೋಕದ ನಿವಾಸಿಗಳಾಗಿದ್ದಾರೆ. ಸಿದ್ಧಲೋಕದಲ್ಲಿ ಇರುವಂತದವರು. ಅಲ್ಲಿನ ನಿವಾಸಿಗಳು ವಾಹನವಿಲ್ಲದೆ ಅಂತರಿಕ್ಷದಲ್ಲಿ ಸಂಚರಿಸುವರು. ಹೇಗೆ ನೋಡಿ, ಈಗ ಒಬ್ಬ ತುಂಬಾ ಶ್ರೀಮಂತ ಆದ್ಮೇಲೆ ಯಾರೇ ಇರಲಿ, ಈಗ ನಮ್ಮ ಕ್ರಿಕೆಟ್ ಸ್ಟಾರ್ ಆಗ್ಲಿ, ಈ ತುಂಬಾ ಬಿಸ್ನೆಸ್ ಮ್ಯಾನ್ ಮುಖೇಶ್ ಅವರೆಲ್ಲ, ಮತ್ತೆ ಫಿಲ್ಮ್ ಸ್ಟಾರ್ಸ್ ಅವರೆಂತ ತುಂಬಾ ಹಣ ಆದ ಮೇಲೆ ಅವ್ರದ್ದೇ ಓನವರು ಒಂದು ವಿಮಾನ ಖರೀದಿ ಮಾಡ್ತಾರೆ. ಇಲ್ಲಿ ನೋಡಿ, ಅಲ್ಲಿನ ನಿವಾಸಿಗಳು ವಾಹನವಿಲ್ಲದ ಅಂತರಿಕ್ಷದಲ್ಲಿ ಸಂಚರಿಸುವರು. ವಾಹನ ಬೇಕಿಂತ ಇಲ್ಲ, ಅವರಿಗೆ ಹೋಗ್ಬೋದು. ಮತ್ತೆ ವೈಕುಂಠದಲ್ಲಿ ಅಂತಂದ್ರೆ ಅವ್ರದೇ ಒಂದು ವಿಮಾನ ಉಂಟದು. ಇಲ್ಲಿ ಅಂತಂದ್ರೆ ನಮ್ಗೆ ವಾಹನ ಬೇಕು. ವಾಹನಕ್ಕೆ ನಾವು ಫ್ಯಾಕ್ಟ್ರಿ ಮಾಡ್ಬೇಕು. ಬಡ್ ಸಿವಿಲೈಸೇಷನ್. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ವಾಹನ ಮಾಡ್ಲಿಕ್ಕೆ ಫ್ಯಾಕ್ಟ್ರಿ ಬೇಕಂತ ಇಲ್ಲ. ವಾಹನವಿಲ್ಲದೆ ಅಂತರಿಕ್ಷದಲ್ಲಿ ಸಂಚರಿಸುವ ಸಂಕಲ್ಪ ಮಾತ್ರದಿಂದ ಅವ್ರು ಯಾವ ಕಷ್ಟ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಸಾಗಬಲ್ಲ. ಯಾವ ಲೋಕ ಕೂಡ ಹೋಗ್ಬೋದು ಜಸ್ಟ್ ಸಂಕಲ್ಪ ಮಾಡಿದ ಮೇಲೆ. ಕೃಷ್ಣ ಹೆಸರು ಸತ್ಯ ಸಂಕಲ್ಪ. ಆದ್ರಿಂದ ಉನ್ನತ ಲೋಕಗಳ ನಿವಾಸಿಗಳು ಕಲೆ, ಸಂಸ್ಕೃತಿ, ವಿಜ್ಞಾನಗಳ ವಿಷಯದಲ್ಲಿ ಮನುಷ್ಯ ಜೀವಿಗಳಿಗಿಂತ ಮಿಗಿಲಾದ ಮೇಧಶಕ್ತಿಯನ್ನು ಹೊಂದಿರುವ ಕಾರಣ ಆ ಲೋಕದ ನಿವಾಸಿಗಳನ್ನು ತುಂಬಾ ಶ್ರೇಷ್ಠರಾಗಿದ್ದಾರೆ. ನಾವು ಏನೂ ಅಲ್ಲ ಉನ್ನತ ಲೋಕದ ಜೀವಿಗಳ ಎದುರು. ಎಲ್ಲ ರೀತಿಯಲ್ಲಿ ಅವರು ನಮಗಿಂತ ಮುಂದೆ ಇದ್ದಾರೆ. ಈ ಸಂಬಂಧದಲ್ಲಿ ಉಲ್ಲೇಖಿಸಲಾದ ಭೂತ ಪ್ರೇತಗಳನ್ನು ಕೂಡ ದೇವತೆಗಳ ಮಧ್ಯದಲ್ಲಿ ಪರಿಗಣಿಸಲಾಗಿದೆ. ಏಕೆಂದ್ರೆ ಅವು ಮನುಷ್ಯರಿಂದ ಸಾಧ್ಯವಿಲ್ಲದ ಅಸಾಧಾರಣ ಕ್ರಿಯೆಗಳನ್ನು ಆಚರಿಸುತ್ತಾರೆ. ಭೂತ ಪ್ರೇತಗಳು ಕೂಡ ಅಸಾಧಾರಣ ಕ್ರಿಯೆಗಳನ್ನು ಮಾಡ್ತಾರೆ. ಹಾಗೆ ಅದನ್ನಲ್ಲಿಗೆ ಇದು ಮಾಡಿದ್ದಾರೆ. ಶ್ಲೋಕ 30 ಲಾಸ್ಟ್ ಶ್ಲೋಕ. ಅತ ಪರಂ ಪ್ರವಕ್ಷ್ಯಾಮಿ ವಂಶಾನ್ ಮನ್ವಂತರಾಣಿ ಚ ಏವಂ ಪ್ರಜಾಪ್ಲುತ ಷಷ್ಟ ಕಲಾದಿಷು ಆತ್ಮಭೂ ಹರಿ ಸೃಜತಿ ಅಮೋಘ ಸಂಕಲ್ಪ ಆತ್ಮ ಏವ ಆತ್ಮಾನಂ ಆತ್ಮನ. ನಾನು ಈಗ ಮನುಗಳ ವಂಶಜರನ್ನು ವರ್ಣಿಸುವೆನು. ಸೃಷ್ಟಿಕರ್ತನಾದ ಬ್ರಹ್ಮದೇವನು ದೇವೋತ್ತಮ ಪುರುಷನ ರಜೋಗುಣದ ಅವತಾರವಾಗಿ ಭಗವಂತನ ಶಕ್ತಿಯ ಬಲದಿಂದ ಪ್ರತಿಯೊಂದು ಯುಗದಲ್ಲೂ ಸೋಲರಿಯದ ಬೈಗಳಿಂದ ವಿಶ್ವವನ್ನು ಸೃಷ್ಟಿಸುತ್ತಾನೆ. ನೆಕ್ಸ್ಟ್ ಮನುಗಳ ವಂಶಜ ವರ್ಣಿಸುತ್ತಾನೆ. ಎಸ್, ಬ್ರಹ್ಮದೇವ ರಜೋಗುಣದ ಅವತಾರ. ಎಸ್, ಓಕೆ. ಭಾವಾರ್ಥ. ವಿಶ್ವ ಅಭಿವ್ಯಕ್ತಿಯ ದೇವೋತ್ತಮ ಪರಮಪುರುಷನ ಅನೇಕ ಶಕ್ತಿಗಳು ಒಂದರ ವಿಸ್ತರಣೆ ಆಗಿದೆ. ಜನ್ಮಾದ್ಯಸ್ಯತ ಎಂದು ಭಾಗವತದ ಆರಂಭದಲ್ಲಿ ಹೇಳಲಾದಂತೆ ಸೃಷ್ಟಿಕರ್ತ ಮತ್ತು ಸೃಷ್ಟಿಗಳು ಅದೇ ಪರಮ ಸತ್ಯದ 2 ಕೃತಿಗಳಾಗಿದೆ. ಎಸ್, ಜನ್ಮಾದ್ಯಸ್ಯತ. ಹೋಗಿ ಇಲ್ಲಿ ಶ್ರೀಮದ್ ಭಾಗವತ 3ನೇ ಸ್ಕಂದದ ಸೃಷ್ಟಿ ಪ್ರಭೇದಗಳು ಎಂಬ 10ನೇ ಅಧ್ಯಾಯದ ಭಕ್ತಿವೇದ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ. ಎಸ್, ಯಾರು ಪ್ರಶ್ನೆ ಅಂತ ಕೇಳ್ಬಹುದು. ಎಸ್, ಎಲ್ಲರೂ ನಾನು ಕಳಿಸ್ತೇನೆ ಈಗ 2 ಗ್ರೂಪಿಗೆ. ಎಲ್ಲರೂ ಓದಿ ಅಂದ್ರೆ ಪಾಯಿಂಟ್ಸ್ ಎಲ್ಲ ರೆಡಿ ಮಾಡಿ ನೋಡಿ. ತುಂಬಾ ಇದಂದ್ರೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಓದಿದ ಮೇಲೆ ಪಾಯಿಂಟ್ಸ್ ಮಾಡುವಂತಂದ್ರೆ ತುಂಬಾ ನಮ್ಗೆ ತುಂಬಾ ತಿಳಿತದೆ. ಮತ್ತೆ ಅದಕ್ಕೆ ತುಂಬಾ ಹೊತ್ತು ನಾವು ಓದ್ಬೇಕು. ಹೇಗೆ ಇಮಿಡಿಯೇಟ್ ಆಗಿ ಪಾಯಿಂಟ್ಸ್ ಬರುವುದಿಲ್ಲ. ಪಾಯಿಂಟ್ಸ್ ಬರ್ಬೇಕು. ನಾವು ಅದನ್ನು ಓದಿ ಒಂದೇ ಭಾವಾರ್ಥವನ್ನು ತುಂಬಾ ಬಾರಿ ಓದ್ಬೇಕು. ಓದಿ ಅಂದ್ರೆ ಮತ್ತೆ ನಮ್ಗೆ ಎಂತದ ವಿಷಯ ಸಿಗ್ತದೆ. ಎಸ್, ಕಮಲಾ. ಎಸ್ ಬಟ್ ಹರೇ ಕೃಷ್ಣ. ಹೇಳಿ ಮಾತಾಜಿ. ನಮ್ಗೆ ಕ್ವಶನ್ಸ್ ಸಿಗತ್ತಾ ಪ್ರೀತಾಜಿ? ಕಳಿಸ್ತೀನಿ. ನನ್ಗೆ ಚಾಟ್ ಬಾಕ್ಸ್ ಎಲ್ಲ ಗೊತ್ತಾಗಲ್ಲ, ಅದಕ್ಕೆ ಕೇಳಿದೆ. ಕಳಿಸ್ತೀನಿ. ಎಸ್, ಸುಮಾ ಪ್ರಭು. ಹರೇ ಕೃಷ್ಣ ಮಾತಾಜಿ ಹೇಳಿ. ಹರೇ ಕೃಷ್ಣ ಪ್ರಭು. ನಂಗೂ ಭಾಗವತಂ ಕ್ಲಾಸ್ಗೆ ಆಡ್ ಮಾಡ್ತೀರಾ? ಆಡ್ ಮಾಡ್ತೇನೆ. ಹೌದು. ಎಸ್, ಹರೇ ಕೃಷ್ಣ. ಎಸ್, ಯಾರ್ದು ಬೇರೆ ಯಾರು ಪ್ರಶ್ನೆ ಉಂಟಾ? ಎಸ್, ಯಾರು ಪ್ರಶ್ನೆ ಇಲ್ಲದಿದ್ರೆ ನಾವು ಮುಕ್ತಾಯ ಮಾಡುವ. ಓಕೆ, ಮಂಗಳ ಮಾತಾಜಿ. ಎಸ್, ಹರೇ ಕೃಷ್ಣ ಹೇಳಿ. ವಿ ಮಂಗಳ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಗ್ರೂಪ್ ಹಾಕ್ತೀರಾ ಪ್ರಭುಜಿ? ಗ್ರೂಪ್ ಹಾಕ್ತೀರಾ ಕ್ವಶನ್ಸ್ ಅಲ್ಲ, ನಾನು PDF ಹಾಕ್ತೇನೆ.
ಆಗ್ತೀರಾ ಪ್ರಭುಜಿ? ಗ್ರೂಪ್ಗೆ ಹಾಕ್ತೀರಾ? ಜೈ ಸಚ್ಚಿನಂದನ ಗ್ರೂಪ್ ಅಲ್ಲಿ ಹಾಕ್ತೇನೆ. ಹಾ ಸರಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಎಸ್ ಶ್ವೇತಾ ಕುಲಕರ್ಣಿ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಮೊನ್ನೆ ಚಾಪ್ಟರ್ ಅಲ್ಲಿ ನೀವು ಬಳ್ಳಿಗಳು, ಹೂಗಳು, ಎಲ್ಲಾ ಹಣ್ಣುಗಳು ಬಿಡುವೆಲ್ಲ ಸಸ್ಯಗಳನ್ನು ಹೇಳಿದ್ರಲ್ಲ, ಅವಾಗ ಹೇಳಿದ್ರಲ್ಲ ಅದಕ್ಕೆ ಪೇನ್ ಆಗುತ್ತೆ ಅಂತ. ಯಾವ ಗಿಡಕ್ಕೆ ಪೇನ್ ಆಗುತ್ತೆ ಪ್ರಭುಜಿ? ಯಾವ ಗಿಡ? ಎಂತ ಗಿಡ? ಯಾವ ಗಿಡ ಎಂತ ಹೇಳಿದ್ರು? ಅಂದ್ರೆ ನಾನು ಮತ್ತೊಮ್ಮೆ ಕೇಳಿದೆ, ಆದ್ರೆ ಗೊತ್ತಾಗ್ಲಿಲ್ಲ. ಕಿತ್ತಬೇಕಾದ್ರೆ ಪೇನ್ ಆಗುತ್ತೆ ಅಂತ ಹೇಳಿದ್ರು. ನಾವು ಕಿತ್ತಬೇಕಾದ್ರೆ ಪೇನ್ ಆಗುತ್ತೆ ಅದಕ್ಕೆ. ಕಿತ್ತಬೇಕಾದ್ರೆ ಎಂತ ಆಗ್ತದೆ? ಕಿತ್ತಬೇಕಾದ್ರೆ ಗಿಡಗಳು ಪೇನ್ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಕಾನ್ಶಿಯಸ್ನೆಸ್ ಉಂಟು, ಆದ್ರೆ ಕಡಿಮೆ ಇರುವಂತದ್ದು, ಕಡಿಮೆ ಪ್ರಜ್ಞೆ, ಅದು ಕೂಡ ನೋವಾಗ್ತದೆ. ಆದ್ರೆ ಜಾಸ್ತಿ ಪ್ರಜ್ಞೆ ಇಲ್ಲ. ಪ್ರಾಣಿಗೆ ಎಲ್ಲ ಜಾಸ್ತಿ ಪ್ರಜ್ಞೆ, ಪಕ್ಷಿಗೆ, ಮನುಷ್ಯನಿಗೆ ತುಂಬಾ ಜಾಸ್ತಿ. ಹಾಗಾಗಿ ಅದು ಕೂಡ ನೋವಾಗ್ತದೆ, ಅದು ಕೂಡ ಪೇನ್ ಆಗ್ತದೆ. ಧನ್ಯವಾದಗಳು. ಧನ್ಯವಾದ. ಎಸ್ ಪದ್ಮಿನಿ ಅವರೇ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ನಾನು ಭಾಗವತ ಕ್ಲಾಸ್ ಅಲ್ಲಿ ಇಲ್ಲ, ನನ್ನ ಹೆಸರು ಆಡ್ ಮಾಡ್ತೀರಾ? ಎಸ್ ಓಕೆ. ನೀವು ಎಂತಂದ್ರೆ ನಾನು ಹಾಗೆ ಲಿಂಕ್ ಅಲ್ಲಿ ಒಂದ್ ನಿಮಿಷ, ನನ್ನ ನಂಬರ್ಗೆ ಒಂದ್ ನಿಮಿಷ ಎಲ್ಲ ಹಾಕ್ತೇನೆ. ನನ್ನ ನಂಬರ್ಗೆ ಇದು ಮಾಡಿ, ನೋಟ್ ಮಾಡಿ ಎಲ್ಲರೂ ಯಾರೆಲ್ಲ ಇಲ್ಲ. 9535752444. ಎಸ್ ಇಲ್ಲಿ ನಂಬರ್ ಹಾಕಿದ್ದೇನೆ, ಇದಕ್ಕೆ ಮೆಸೇಜ್ ಹಾಕಿ ಆಡ್ ಮಾಡ್ತೇನೆ. 9535725444 ನನ್ನ ನಂಬರ್. 9535725444. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು, ಧನ್ಯವಾದಗಳು. ಎಸ್ ಎಸ್ ಓಕೆ.